ಬಿಜೆಪಿಯವರು ಪ್ರೊಟೆಸ್ಟ್ ಮಾಡುವ ಸಮಯದಲ್ಲಿ ತುಮಕೂರಲ್ಲಿರುವ ಕಾಂಗ್ರೆಸ್ ಪಾರ್ಟಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಒಬ್ಬ ವ್ಯಕ್ತಿ ವೆಂಕಟೇಶ್ ಅನ್ನೋ ಒಬ್ಬ ವ್ಯಕ್ತಿ ತುಮಕೂರು DSP ಅವರ ಮೂಗನು ಅವರು ಜೆಂಡಾ ಕರ್ರೆಯಿಂದ ಟಚ್ ಆಗಿದೆ. ಸೊ ಅದು ಇಮಿಡಿಯೇಟ್ಲಿ ನಾವು ಕನ್ಸರ್ನ್ ಪರ್ಸನ್ ಸೆಕ್ಯೂರ್ ಮಾಡ್ಕೊಂಡಿದ್ವಿ. FIR ಮಾಡಿ ಆ ವ್ಯಕ್ತಿನೇ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ವಿ. ಅವರನ್ನು ವಿಚಾರಣೆ ನಿಮಿತ್ತ ನಾಳೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬಿಜೆಪಿಯವರು ಪ್ರೊಟೆಸ್ಟ್ ಮಾಡುವ ಸಮಯದಲ್ಲಿ ತುಮಕೂರಲ್ಲಿರುವ ಕಾಂಗ್ರೆಸ್ ಪಾರ್ಟಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಒಬ್ಬ ವ್ಯಕ್ತಿ ವೆಂಕಟೇಶ್ ಅನ್ನೋ ಒಬ್ಬ ವ್ಯಕ್ತಿ ತುಮಕೂರು DSP ಅವರ ಮೂಗನು ಅವರು ಜೆಂಡಾ ಕರ್ರೆಯಿಂದ ಟಚ್ ಆಗಿದೆ. ಸೊ ಅದು ಇಮಿಡಿಯೇಟ್ಲಿ ನಾವು ಕನ್ಸರ್ನ್ ಪರ್ಸನ್ ಸೆಕ್ಯೂರ್ ಮಾಡ್ಕೊಂಡಿದ್ವಿ. FIR ಮಾಡಿ ಆ ವ್ಯಕ್ತಿನೇ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ವಿ. ಅವರನ್ನು ವಿಚಾರಣೆ ನಿಮಿತ್ತ ನಾಳೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತೀವಿ.